ಈ ಪ್ರತಿಭೆ ಶಾಸ್ತ್ರೀಯವಾಗಿ ಸಂಗೀತ ಕಲಿತಿಲ್ಲ, ಆದರೆ ಸುಮಧುರವಾಗಿ ಹಾಡುತ್ತಾರೆ. ಸ್ವತಃ ತಾನೇ ಹಾಡಿಗೆ ಸಾಹಿತ್ಯ ರಚಿಸುತ್ತಾರೆ. ಇದೀಗ ಈ ಪ್ರತಿಭೆಯ ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುತ್ತಿದೆ. ಇವರ ಹೆಸರು ವಿದ್ಯಾ ಪುತ್ತಮನೆ. ಪತಿಯ ಹೆಸರು ಜಗದೀಶ್ ಪುತ್ತಮನೆ. 2ನೇ ತರಗತಿಯಲ್ಲಿ ಓದುವ ಓರ್ವ ಪುಟ್ಟ ಮಗನಿದ್ದಾನೆ. ಕೊಡಗು ಜಿಲ್ಲೆಯ ಕಿರುಗೂರು ನಿವಾಸಿ. ಸಂಗೀತ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಇವರು ತನ್ನ ಕೆಲಸದ ಒತ್ತಡದಿಂದ ಸಂಗೀತಾಭ್ಯಾಸ ಮಾಡಲು ಸಾಧ್ಯವಾಗಲಿಲ್ಲ ಎನ್ನುತ್ತಾರೆ. ಆದರೂ ಈಗಾಗಲೇ ವೈರಲ್ ಆಗಿರುವ ಸ್ವರಚಿತ ಸುಮಾರು 10ಕ್ಕೂ ಹೆಚ್ಚು ಹಾಡುಗಳನ್ನು ಹಾಗೂ ಸಿನಿಮಾ ರಾಗಗಳಲ್ಲಿ ಹಲವು ಹಾಡುಗಳನ್ನು ಹಾಡಿದ್ದಾರೆ. ದೇಶ ಕಾಯುವ ಸೈನಿಕರ ಬಗ್ಗೆ, ರೈತರ ಬಗ್ಗೆ, ಕೊರೋನಾ ಜಾಗೃತಿ ಬಗ್ಗೆ ಸೇರಿದಂತೆ ಹಲವಾರು ಹಾಡುಗಳನ್ನು ಇವರು ಹಾಡಿ ಬೇಷೆನಿಸಿದ್ದಾರೆ. ಜಗದೀಶ್ ಪುತ್ತಮನೆ ಈ ಹಾಡಿನ ಸಾಹಿತ್ಯವನ್ನು ನಾನೇ ರಚಿಸಿ ಹಾಡ್ತಾ ಇದ್ದೀನಿ.